ವೇಷ ಹಾಕಿದ್ದ ಎಂಬ ಕಾರಣಕ್ಕಾಗಿ ಹಿರಿಯ ಕಲಾವಿದ ಅಶೋಕ್ ಶೆಟ್ಟಿ ಸರಪಾಡಿ ಅವರು ವೇಷಧಾರಿಯನ್ನು ತಡೆದು ವೇಷವನ್ನು ಕಳಚಿಸಿದ ಘಟನೆಯೊಂದು ದಕ್ಷಿಣ ಕನ್ನಡದ ಬಿಸಿ ರೋಡ್ನಲ್ಲಿ ನಡೆದಿದ್ದು, ಆ ಸಂದರ್ಭದಲ್ಲಿ ನಡೆದ ಮಾತಿನ ವಿಡಿಯೋ ಒಂದು ವೈರಲ್ ಆಗಿದೆ. ದಾವಣಗೆರೆ ಮೂಲದ ವ್ಯಕ್ತಿ ಎಂದು ಹೇಳಲಾಗಿರುವ ಈತ ಶನಿವಾರ ಬಿಸಿ ರೋಡಿನ ಬ್ರಹ್ಮಶ್ರೀ ನಾರಾಯಣ ಮಂದಿರದ ಬಳಿ ಯಕ್ಷಗಾನದ ವೇಷ ಹಾಕಿ ಹೋಗುತ್ತಿದ್ದ ವೇಳೆ ಆಗಮಿಸಿದ್ದ ಕಲಾವಿದ ಅಶೋಕ್ ಶೆಟ್ಟಿ ಸರಪಾಡಿ ಅವರು ಯಕ್ಷಗಾನದ ವೇಷ ಹಾಕುವಂತಿಲ್ಲ, ಅದನ್ನು ತೆಗೆಯುವಂತೆ ಒತ್ತಾಯ ಮಾಡುವ ಬಗ್ಗೆ ವಿಡಿಯೋದಲ್ಲಿ ಕಂಡುಬಂದಿದೆ. ಯಕ್ಷಗಾನವನ್ನು ನಾವು ಇಲ್ಲಿ ಪೂಜೆ ಮಾಡ್ತೇವೆ, ನಿನಗೆ ಗೊತ್ತುಂಟಾ? ನೀನು ವೇಷ ಹಾಕಿ ಭಿಕ್ಷೆ ಬೇಡುತ್ತೀಯಾ ಎಂದು ಪ್ರಶ್ನಿಸಿದ್ದಾರೆ. ನಾನು ತಪ್ಪು ಮಾಡಿದ್ದರೆ ನನಗೆ ಹೊಡೆಯಿರಿ ಎಂದು ವೇಷಧಾರಿ ಹೇಳಿದಾಗ, ಹೊಡೆಯುವುದು ಅಲ್ಲ, ವೇಷ ತೆಗೆಯದಿದ್ದಲ್ಲಿ ಕೈಕಾಲು ಮುರಿದು ಹಾಕುವಂತೆ ಬೆದರಿಸಿ ಬೈದಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ. ವೇಷಧಾರಿಯ ವೇಷವನ್ನು ಕಳಚಿದ ಘಟನೆಯ ಬಗ್ಗೆ ವಿಡಿಯೋ ವೈರಲ್ ಆದ ಕೂಡಲೇ ಸಾರ್ವಜನಿಕ ವಲಯದಲ್ಲಿ ಪರ ವಿರೋಧದ ಚರ್ಚೆಗಳು ಆರಂಭವಾಗಿವೆ. ಯಕ್ಷಗಾನದ ಕಲೆಯ ಬಗ್ಗೆ ಅಪಚಾರ ಮಾಡುವುದು ಕೂಡ ಸರಿಯಲ್ಲ, ಅವಹೇಳನಕಾರಿಯಾಗಿ ವೇಷ ಧರಿಸಿ ಕಲೆಯ ಬಗ್ಗೆ ನಿಂದನೆ ಮಾಡುವ ಕೆಲಸಗಳು ನಡೆಯಬಾರದು ಎಂಬ ಕೂಗು ಒಂದೆಡೆಯಾದರೆ, ವೇಷಧಾರಿಯ ಜೊತೆ ಇವರು ನಡೆದುಕೊಂಡ ನಡವಳಿಕೆ ಸರಿಯಿಲ್ಲ ಎಂಬ ಮಾತುಗಳು ಕೇಳಿಬಂದಿದೆ. ಜಿಲ್ಲಾಡಳಿತ ಯಾವ ವೇಷ ಹಾಕಬಾರದು ಎಂಬುದನ್ನು ಸುತ್ತೋಲೆ ಹೊರಡಿಸಬೇಕು, ಅಧಿಕೃತವಾಗಿ ಯಾವುದೇ ವೇಷವನ್ನು ಹಾಕಬಾರದು, ಸುತ್ತೋಲೆಗಳಿಲ್ಲದೆ ಕಾರಣ ಅವರನ್ನು ತಡೆಯುವ ಹಕ್ಕು ಇಲ್ಲ ಎಂಬುದು ಇಲಾಖೆಯ ಸ್ಪಷ್ಟನೆಯಾಗಿದೆ. ವರ್ಷಕ್ಕೊಂದ್ಸಲ ಬಿಟ್ಟು ಬೇಡ, ತೆಗಿಲೇಬೇಕು ಅಂತ ತೆಗಿಲೇಬೇಕು. ನೀನು ಅಂಗಡಿ ಭಿಕ್ಷೇತ್ರಕ್ಕೆಲ್ಲ ಈ ಯಕ್ಷಗಾನದ ವೇಷ ಅಲ್ಲಿ ತೆಗಿತೇನೆ. ಯಾವ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನ? ನೀನು ದಾವಣಗೆರೆ ಬಂದು ಇಲ್ಲಿ ಸಿಕ್ಕಿದ ವೇಷವನ್ನು ಮಾಡಿಕೊಂಡು ಬೀದಿ ಸುತ್ತೋದು, ನಾವಿದಲ್ಲಿ ಪೂಜೆ ಮಾಡ್ತೇವೆ, ಗೊತ್ತು ನಿಮಗೆ? ನೀನು ತಪ್ಪು ಮಾಡಲಿಲ್ಲ, ಹೊಡಿಯೋದಲ್ಲ, ನಿನ್ನ ಕೈಕಾಲು ಮುರಿದಾಕ್ತೇವೆ, ಹೊಡಿಯೋದಲ್ಲ. ನಾವೇನು ದಿವಸ ಬರೋದಿಲ್ಲ, ವರ್ಷಕ್ಕೊಮ್ಮೆ ಅಲ್ಲ. ಯಾಕೆ ಬರಬೇಕು ಅಂತ? ಯಾಕೆ ಬರಬೇಕು? ವರ್ಷಕ್ಕೊಮ್ಮೆ ಅಲ್ಲ, ಯಾಕೆ ವರ್ಷಕ್ಕೊಮ್ಮೆ ಸಲ ಯಾಕೆ ಬರಬೇಕು? ತೆಗಿಬೇಕು ಅಂತ ಇಲ್ಲೇ ಬಿಟ್ಟು ಇಲ್ಲ ತೆಗಿಬೇಕು. ಯಾಕೆ ದೇವಸ್ಥಾನ? ಯಾವ ದೇವಸ್ಥಾನ? ಕಟ್ಟಿ ದೇವಸ್ಥಾನ ಉಂಟಾ? ಅಲ್ಲಿ ದೇವಸ್ಥಾನ ಉಂಟಾ? ಎಲ್ಲಿ ತೂಡ ಬಿಡ್ಬೋದು ಮುಗಿಲಿ, ಸುಲಾಬಲ್ಲಿ ಮುಗಿಲಿ, ಬೆಂದು ತಿನ್ನ ಸಂಕಟ ಇದು ಬಿಟ್ಟು ಎಲ್ಲ ಬಿಟ್ಟು ಹೇಳಿ. ಯಾರು ಕೊಟ್ಟದ್ದು ಕೊಟ್ಟದ್ದು ಯಾರು? ಯಾರು ಕೊಟ್ಟವರು ಯಾರು? ಯಾರು ಅವರ ಹೆಸರು ಹುಡುಕಿಯಲ್ಲಿ ಹುಡುಕಿಯಿಂದ ನೀವು ಅಲ್ಲ, ಈ ವೇಷಭೂಷಣ ಯಾರು ಕೊಟ್ಟದ್ದು? ಇದು ಯಾರು ಕೊಟ್ಟದ್ದು? ಡ್ರೆಸ್ ಯಾರು ಕೊಟ್ಟದ್ದು? ಬಾಡಿಗೆ ಎಲ್ಲಿ ಯಾರು ಕೊಟ್ಟದ್ದು ಅಂತ? ಬಾಡಿಗೆ ಯಾರು ಕೊಟ್ಟದ್ದು? ಪುಣ್ಯಪ್ಪ ಅದು ತುಂಬ ಇದು ನಿಮಗೆ ಸ್ವಂತ ಮಾಡ್ಕೊಂಡಿದ್ಯಾ? ಇದಕ್ಕಾಗಿ ಅಲ್ಲ, ಇದಕ್ಕಾಗಿ ಅಲ್ಲ, ಬಾಡಿಗೆ. ಎಷ್ಟು ಬಾಡಿಗೆ? ಎಷ್ಟು ಕೊಟ್ಟಿದ್ದಾರೆ? ಇಲ್ಲ, ನಾನು ಮುಂಚೆ ತೆಗೆದು ಇಟ್ಕೊಂಡಿದ್ದೇನೆ. ಎಷ್ಟು ಕೊಟ್ಟಿದ್ದೆ ಆವಾಗ ಒಂದು ಸಾವಿರ ಈಗ ಇಲ್ಲಿ ಏನು ಮಾಡ್ತಿದ್ದೆ ಅನ್ಸುತ್ತೆ? ಈಗೇನಿಲ್ಲ, ಬೀಸ್ ಹಾಕೋದಷ್ಟೇ. ಮತ್ತು ಬೇರೆ ಊರಲ್ಲಿ ಮಾಡ್ತೀಯಾ? ಬೇರೆ ಊರಲ್ಲಿ ಎಷ್ಟು ಕೊಟ್ಟಿದ್ದಿ? ಒಂದು ಇನ್ನು ಸಂಜೆ ಆಗುವಾಗ ಎಲ್ಲಿ ನಿಮಗೆ ಹೇಳೋದೆಲ್ಲಿ? ಚರಂಡಿ ಇಲ್ಲ, ಮನೆಗೆ ಹೋಗ್ತೇನೆ. ಅಲ್ಲ, ಈ ಯಕ್ಷಗಾನ ವೇಷವನ್ನು ಹಾಕೊಂಡು ನೀವು ಕುಡಿದು ಮನೆ ದನಿ ತಪ್ಪು ಹೊಡೀರಿ. ಒಂದು ವೇಳೆ ನಾನು ತಪ್ಪು ಮಾತಾಡಿದರೆ ಎಂಥದನ್ನು ತಪ್ಪು ಮಾತಾಡುವಲ್ಲ, ಇದು ಮಾಡಿದ್ದು ತಪ್ಪು ಅಂತ ಹೇಳುದು. ತಪ್ಪು ಮಾಡೋದಿಲ್ಲ, ವರ್ಷಕ್ಕೊಂದಿಲ್ಲ. ಅದಕ್ಕೋಸ್ಕರ ನಾನು ತಪ್ಪು ಮಾತಾಡಿದರೆ ಹೊಡೀರಿ, ಅದಕ್ಕೇನಿಲ್ಲ. ನಿಮ್ಮ ಕಾಲು ಬೇಡ ಅಂತ ಹೇಳ್ತೇನೆ ಅಷ್ಟೇ. ಅಲ್ಲಿ ವೇಷ ಹಾಕಿಕೊಂಡು ಕಾಲಿಟ್ಟಿದ್ರು ನಾನು ನಿನ್ನನ್ನು ಇಸ್ಕೊಳ್ಳೋದಿಲ್ಲ. ಇದಕ್ಕೆ ನಾವು ಅಷ್ಟು ಗೌರವ ಕೊಡ್ತೇವೆ, ಇದು ನಮಗೆ ದೇವರ ಸಮಾನ. ನೀನು ಕೊಟ್ಟು ವೇಷ ಮಾಡಿಕೊಂಡು ಅಂಗಡಿ ಅವರಲ್ಲಿ ಭಿಕ್ಷಕ್ಕೆ